ಸ್ಯಾಂಡಲ್ವುಡ್ನಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದ ಚಿತ್ರ ಅಂದರೆ ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವಣ್ಣ ಅಭಿನಯದ ಬಜರಂಗಿ 2. ಈ ಚಿತ್ರದ ಬಗ್ಗೆ ಕರುನಾಡು ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ಮಾತುಗಳು ಕೇಳಿಬರ್ತಿದೆ. ಹಾಗೆ ಚಿತ್ರದ ರಿಲೀಸ್ಗಾಗಿ ಕಾಯ್ತಿರುವ ಅದೆಷ್ಟೋ ಚಿತ್ರಪ್ರೇಮಿಗಳಿದ್ದಾರೆ. ಇದಕ್ಕೆ 10 ಹಲವು ಕಾರಣಗಳಿವೆ. ಅವುಗಳು ಯಾವ್ಯಾವುದು? ಬಜರಂಗಿ 2 ಚಿತ್ರಕ್ಕೆ ಬಜರಂಗಿ ಸಿನಿಮಾ ಹಾಕಿರುವ ಭದ್ರ ಬುನಾದಿ ಏನು? ಚಿತ್ರಕ್ಕೆ ನಿರ್ಮಾಪಕ ನಿರ್ದೇಶಕರ ಪಾತ್ರವೇನು? ನೋಡ್ಕೊಂಡು ಬರೋಣ. ಡಿಸೆಂಬರ್ 12, 2013ರಂದು ಗಾಂಧಿನಗರದ ತ್ರಿವೇಣಿ ಮುಖ್ಯ ಚಿತ್ರಮಂದಿರದಲ್ಲಿ ತೆರೆಕಂಡ ಬಜರಂಗಿ ಚಂದನವನದಲ್ಲಿ ಧೂಳೆಬ್ಬಿಸಿತ್ತು. ಕರ್ನಾಟಕದ ಜೊತೆಗೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡಿನಾದ್ಯಂತ ಏಕಕಾಲಕ್ಕೆ ತೆರೆಕಂಡ ಬಜರಂಗಿ ಪ್ರೇಕ್ಷಕರಿಗೆ ಭರಪೂರ ಮನರಂಜನೆಯನ್ನು ನೀಡಿತ್ತು. ಕರ್ನಾಟಕದ 221 ಚಿತ್ರಮಂದಿರಗಳಲ್ಲಿ ತೆರೆಕಂಡ ಈ ಚಿತ್ರ ಕೇವಲ 25 ದಿನಗಳಲ್ಲಿ 35.5 ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರ ಎಂದು ಅನಿಸಿಕೊಂಡಿತ್ತು. ಹಾಗೆ ಗಾಂಧಿನಗರ ಸೇರಿದಂತೆ ರಾಜ್ಯದಾದ್ಯಂತ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಶತಕ ಬಾರಿಸಿತ್ತು. ಎ. ಹರ್ಷ ನಿರ್ದೇಶನದಲ್ಲಿ ಮೂಡಿಬಂದ ಬಜರಂಗಿಗೆ ನಟರಾಜಗೌಡ ಮತ್ತು ಮಂಜುನಾಥ ಗೌಡ ಬಂಡವಾಳ ಹೂಡಿದ್ರು. ಚಿತ್ರದಲ್ಲಿ ಶಿವಣ್ಣ ಡ್ಯುಯಲ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ರು. ಬಜರಂಗಿ ಪಾತ್ರದ ಶಿವಣ್ಣನ ಅಬ್ಬರಕ್ಕೆ ಪ್ರೇಕ್ಷಕರು ಫಿದಾ ಆದ್ರು. ಕೊನೆಯ ದೃಶ್ಯದಲ್ಲಿ ಬರುವ 6 ಪ್ಯಾಕ್ನ ಎಂಟ್ರಿಗಂತೂ ಚಿತ್ರಮಂದಿರದ ಟಾಪ್ ಕಿತ್ತೋಗುವಂತೆ ಪ್ರೇಕ್ಷಕರು ಶಿಳ್ಳೆ ಚಪ್ಪಾಳೆ ತಟ್ಟಿದ್ರು. ರಾಣ ಪಾತ್ರದಲ್ಲಿ ಲೋಕಿಯವರ ಅಭಿನಯವಂತೂ ವರ್ಣನಾತೀತ. 15 ನಿಮಿಷಗಳ ಕಾಲ ಶಿವಣ್ಣನಿಲ್ಲದ ಪರದೆಯಲ್ಲಿ ಲೋಕಿಯವರು ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಂಡ್ರು. ಇನ್ನು ಅರ್ಜುನ್ ಜನ್ಯವರ ಸಂಗೀತವಂತೂ ಪ್ರೇಕ್ಷಕರಿಗೆ ಮುದ ನೀಡಿತ್ತು. ಬಜರಂಗಿಯನ್ನು ಹಿರಿತೆರೆಯಲ್ಲಿ ವೀಕ್ಷಿಸದ ಅದೆಷ್ಟೋ ಮಂದಿ ಕಿರುತೆರೆಯಲ್ಲಿ ವೀಕ್ಷಿಸಿದ ಬಳಿಕ ನಾನು ಇಂತಹ ಅತ್ಯದ್ಭುತ ಚಿತ್ರವನ್ನು ಥಿಯೇಟರ್ನಲ್ಲಿ ನೋಡಿಲ್ವಲ್ಲ ಅಂತ ಮರುಕಪಟ್ಟಿದ್ರು. ಇವೆಲ್ಲ ಕಾರಣ ಬಜರಂಗಿ 2ಗೆ ಪ್ಲಸ್ ಆಯಿತು. ಎಸ್, ಬಜರಂಗಿ ಚಿತ್ರ ಮಾಡಿದ ಮೋಡಿ ಬಜರಂಗಿ 2 ಚಿತ್ರದ ನಿರೀಕ್ಷೆಯನ್ನು ಇಮ್ಮಡಿ ಮಾಡಿದೆ. ಈಗಾಗಲೇ ಚಿತ್ರದ ಹಾಡು ಟೀಸರ್ ರಿಲೀಸ್ ಆಗಿ ಚಿತ್ರರಂಗದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಕನ್ನಡ ಚಿತ್ರರಂಗ ಯಾವ ಇಂಡಸ್ಟ್ರಿಗೂ ಕಡಿಮೆ ಇಲ್ಲ ಎಂದು ತೋರಿಸಿಕೊಟ್ಟಿದೆ. ಅತ್ಯದ್ಭುತ ಮೇಕಿಂಗ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕಲರಿಂಗ್, ಕ್ಯಾಮರಾ ಆಂಗಲ್ ಪ್ರತಿಯೊಂದು ಕೂಡ ವರ್ಣನಾತೀತ. ಬಜರಂಗಿ ಬಗ್ಗೆ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಕೂಡ ಚಿತ್ರದ ಬಗ್ಗೆ ವಿಮರ್ಶೆ ಮಾಡ್ತಿದ್ದಾರೆ. ಶತ್ರು ರಾಷ್ಟ್ರ ಪಾಕಿಸ್ತಾನದ ಯೂಟ್ಯೂಬರ್ಸ್ಗಳು ಬಜರಂಗಿ ಚಿತ್ರವನ್ನು ಕೊಂಡಾಡಿದ್ದಾರೆ. ಅಷ್ಟೇ ಯಾಕೆ, ಇದು ಆಸ್ಕರ್ ವಿನ್ನರ್ ಮೂವಿ ಎಂದು ಕೊಂಡಾಡ್ತಿದ್ದಾರೆ ಅಂದರೆ ನೀವೇ ತಿಳ್ಕೊಳ್ಳಿ ಚಿತ್ರದ ಬಗ್ಗೆ ಪಾಕಿಗಳಿಗೆ ಯಾವ ಮಟ್ಟದ ನಿರೀಕ್ಷೆ ಇದೆ ಎಂದು. ಇನ್ನು ಉತ್ತರ ಭಾರತದ ಚಿತ್ರಪ್ರೇಮಿಗಳು ಕೂಡ ಶಿವಣ್ಣನ ರಗಡ್ ಲುಕ್ಕಿಗೆ ಫಿದಾ ಆಗಿದ್ದು ಹಿಂದಿಯಲ್ಲೂ ಬಜರಂಗಿ 2 ಅನ್ನು ರಿಲೀಸ್ ಮಾಡಿ ಎಂದು ಕೇಳ್ಕೊತಿದ್ದಾರೆ. ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಶ್ರೀಲಂಕಾ ಹೀಗೆ ಸಾಗರದಾಚೆಗಿನ ರಾಷ್ಟ್ರಗಳಲ್ಲೂ ಬಜರಂಗಿ 2 ಚಿತ್ರದ ಬಗ್ಗೆ ಮಾತುಗಳು ಜೋರಾಗಿ ಕೇಳಿಬರ್ತಿದೆ. ಬಹುಮುಖ್ಯವಾಗಿ ಈ ಚಿತ್ರವನ್ನು ನಿರ್ಮಿಸ್ತಿರೋದು ಜಯಣ್ಣ ಫಿಲಮ್ಸ್. ಜಯಣ್ಣ ಭೋಗೇಂದ್ರ ನಿರ್ಮಾಣದ ಚಿತ್ರ ಅಂದರೆ ಅದಕ್ಕೊಂದು ಗತ್ತು ಇರುತ್ತೆ. ಗುಣಮಟ್ಟದಲ್ಲಿ ಯಾವುದೇ ಕೊರತೆಯಾಗದಂತೆ ಚಿತ್ರ ಮೂಡಿಬರುತ್ತೆ. ಜಯಣ್ಣ ಅವರ ಸಿನಿಮಾ ಅಂದರೆ ರಿಲೀಸ್ಗೂ ಮುನ್ನವೇ ಅದು ಅರ್ಧಗೆದ್ದಂತೆ. ಚಿತ್ರದ ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಮಾಡದ ಜಯಣ್ಣ ಪ್ರೇಕ್ಷಕರಿಗೆ ನ್ಯಾಯ ಒದಗಿಸ್ತಾರೆ. ಅದೇ ರೀತಿ ಈ ಚಿತ್ರದಲ್ಲೂ ಅವರ ಎಫರ್ಟ್ ಎದ್ದು ಕಾಣುತ್ತೆ. ಬಜರಂಗಿ 2 ಚಿತ್ರದಲ್ಲಿ ಶಿವಣ್ಣನ ಜೊತೆಗೆ ಭಾವನ ಮೆನನ್ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಸೌರವ್ ಲೋಕಿ ಕೂಡ ಹೊಸ ಲುಕ್ನಲ್ಲಿ ಮಿಂಚಿದ್ದಾರೆ. ಹಿರಿಯ ಕಲಾವಿದರಾದ ಶ್ರುತಿ ಅವರು ಯಾವತ್ತೂ ಕಾಣದ ರಗಡ್ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ. ಉಳಿದಂತೆ ಒಂದಿಷ್ಟು ಕಲಾವಿದರ ದಂಡೆ ಚಿತ್ರದಲ್ಲಿದೆ. ಕನ್ನಡಿಗರು ಮೆಚ್ಚಿಕೊಂಡಿದ್ದು ಮಾತ್ರವಲ್ಲ, ಪರಭಾಷಿಗರು ಕೂಡ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದೆ ಬಜರಂಗಿ 2. ಹರ್ಷ ಅವರ ಅಚ್ಚುಕಟ್ಟಾದ ನಿರ್ದೇಶನಕ್ಕೆ ಜಯಣ್ಣ ಭೋಗೇಂದ್ರ ಅವರು ಯಾವುದೇ ಕೊರತೆ ಇಲ್ಲದಂತೆ ಬಂಡವಾಳ ಸುರಿದಿದ್ದಾರೆ. ಒಂದೊಳ್ಳೆ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಿಂದ ಜಗತ್ತಿಗೆ ನೀಡ್ತಿದ್ದಾರೆ. ಈ ಚಿತ್ರ ಕೂಡ ಹಳೆಯ ಎಲ್ಲ ದಾಖಲೆಗಳನ್ನು ಉಡಿಸ್ ಮಾಡಿ ಸ್ಯಾಂಡಲ್ವುಡ್ನಲ್ಲಿ ಮಾತ್ರವಲ್ಲ
ಭಾರತೀಯ ಚಿತ್ರರಂಗದಲ್ಲೇ ಹೊಸ ಇತಿಹಾಸವನ್ನು ನಿರ್ಮಿಸಲಿ ಎನ್ನುವುದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.